ಮಂತೇರು ಪದ್ಯಾಯಕ್ಕ ಆ ಚಕ್ರಬೋದು ಆ ಪ್ರದೇಶ ದಾಗುಂಡಿಗೆ ಆ ವನ ಪ್ರದೇಶ ಬಹಳ ಪವಿತ್ರ ಅಂದಾಗ ಭಗವಂತನ ಚಕ್ರಗೆ ಆನಿನ ಕಾರಡು ಆ ಕಾರಡು ಏರ್ಬೋದು ಕಣ್ಣು ಮುಚ್ಚಿಕೊಂಡೆ ಅವರಿಗೆ ಭಗವಂತ ಪ್ರತ್ಯಕ್ಷ ಬರೋದಿದ್ದೆ ಐಕೋಸ್ಕರವಾದ ಆ ಕಾಡು ನೈಮಿಷಾರಣ್ಯ ಮೊದಲಾಗುತ್ತದ್ದು ಅವರು ಶೌನಕಾದಿ ತಪಸ್ಸು ಮತ್ತೊಂದು ಕಾಲ ಕಡೆಯಾಗ ಅಕಲೆ ಮನಸ್ಸುಗಾಗುಟ್ಟಿಗೆ ಕೃತಯುಗ ಸತ್ಯಯುಗ ಹೇಳ್ಬೇಕು ರಾಮದೇವರ ಕಾಲಡು ಆ ರಾವಣ ಕುಂಭಕಾರಣ ವಧೆ ಮಂದಿ ಬಕ್ಕ ತನ್ನ ಅಯೋಧ್ಯ ಪಟ್ಟಣಡು ರಾಜ್ಯಭಾರ ಮಲ್ಪನಾಗ ಯುಗಾಂತ ಮಹಾವಿಷ್ಣು ದೇವರ ಯುಗಾಂತ ಮಲ್ಪಡು ದಾದ ಮಲ್ಪಡುವನ್ನಾಗ ತನ್ನ ಬಡದಿನ ವಿದ್ಯೆ ಕೂಡ ಅಪವಾದನ ಮಾಡಿದು ಆ ಲಕ್ಷ್ಮೀದೇವಿ ಬಣ್ಣದ ಜಾನಕಿ ಬಂದಾಗ ಲಕ್ಷ್ಮೀದೇವಿ ಆದ್ರೆ ಕಾಡುಗಟ್ಟದು ಅವಳು ಆಶ್ರಮ ಎತ್ತಿದ್ದು ಇರ್ಬೇಕಲ್ಲ ಅವಕಾಶ ಕೊಟ್ಟ ಇರ್ಬೇಕ ಕೊಡಬಟ್ಟ ಅದು ಯುಗಾಂತವನ್ನು ಪ್ರಾರಂಭ ಅಲ್ಪರಿಗೆ ಪಂಚ ತ್ರೇತಾಯುಗಂತ್ಯ ಆದ್ಕೊಂಡು ದ್ವಾಪರಯುಗ ಅಣ್ಣಮೆಕ್ಕಿನ ಲಡಾಯಿ ಇಲ್ಲಂಜ ನಾಶ ಬಂದು ಕೃಷ್ಣದೇವರ ಕಾಲದ ಉತ್ಪಾದಕರು ಇಲ್ಲು ನಾಶ ಹೊಡ್ಕೊಂಡ ಅಣ್ಣಮೆಕ್ಕಿಂಜ ಲಡಾಯಿ ಬಂದು ಕೃಷ್ಣದೇವರ ಉತ್ಪಾದಕರಿಗೆ 5 ಲಕ್ಷ ಬರ್ಪಿನ ಕಲಿಯುಗದ ವರ್ಷ ಉಂಟಾಂಡ 4,36,000 ವರ್ಷ ಕಲಿಯುಗ ಉಂಟು ಅಂಚಿತ್ತಿನ ಕಲಿಯುಗಟ್ಟು ಮನುಷ್ಯಗೂ ತಪಸ್ಸು ಮಲ್ಪರೆ ಹಾಕಿ ಏಕಾಗ್ರದ ಬರ್ಪಿಗೆ ನಾಂಡ ಭಗವಂತ ಪ್ರತ್ಯಕ್ಷ ಬರ್ಪಿಗೆ ಆ ಕಲಿಪುರುಷರು ಭಗವಂತೆ ಪೂರ್ಣವಾದ ಅಧಿಕಾರ ಗೊತ್ತೇರು ಈ ಕಲಿಯುಗಟ್ಟು ಮನುಷ್ಯ ಒಂಜಿ ಪೊತ್ತು ಒಣಸಿದ್ದಿಂದಾಂಡ ಬದುಕೋಪೆ ಅವತ್ತಲ್ಲಿ ಕಲಾಹ ಅನ್ನಗತಾಹ ಪ್ರಾಣಾಹ ಬಡ್ಬೇಕು ಅಂಚಿತ್ತಿನ ಕಲಿಯುಗಟ್ಟು ಮನುಷ್ಯ ಎಡ್ಡೆ ಅವಳು ఆయన జీవితకాల ఆయన మరణ ಹೊಂದಿಬೇಕ ಮೋಕ್ಷ ಪಡೆಯುತ್ತಾರೆ ದಾದ ಮಲ್ಕೊಡುವಂತು ಋಷಿ ಮುನಿಗಳು ಕೂಡ ಆಲೋಚನೆ ಮಾಡ್ಕೊಂಡಾಗ ಆ ಕಾಡುಗೂ ಸೂತ ಪುರಾಣಿಕರು ಬಂತು ವೇದವ್ಯಾಸ ಮಹರ್ಷಿ ಭಾರತ ಬರೆದಿದ್ದ ಮಹರ್ಷಿನ ಶಿಷ್ಯರಾದ ಸೂತ ಪುರಾಣಿಕರು 54 ಕರಗದ ಮತ್ತು ಆ ಶಾಸ್ತ್ರಗಳು ಆ ಪುರಾಣಗಳು ಐಪುರ ಭೂಪುತುವಾಂದೆ ಪಂಪಿನ ಶಕ್ತಿ ತರ ಸೂತ ಪುರಾಣಿಕರು ಆ ಕಾಡು ಬರ್ತದು ಆ ಋಷಿ ಮುನಿಕನ ಪ್ರಶ್ನೆ ತಕ್ಕವಾದ ಉತ್ತರ ಬರುತ್ತೇರಿಗೆ ಅಂಚಿತ್ತಿನ ಸೂತ ಪುರಾಣಿಕರು ಬಂದಾಗ ಲಕ್ಕದುದ್ದು ಆರೆದು ಬಂದಿದ್ದು ಅವಲೇಟಿ ಕಲ್ಲುಡ ಪೀಠ ಅದು ಆರೆಗೂ ಉಪಚಾರ ಬರ ಮಧ್ಯಬೇಕ ಆರು ಋಷಿಗಳಿಗೆ ಪ್ರಶ್ನೆ ಮಾಡ್ತೀರಿ ಸ್ವಾಮಿ ಜ್ಞಾನ ಭಕ್ತಿ ವೈರಾಗ್ಯ ಉಪದೇಶ ಬರಿಯ ನನ್ನ ಹೇಳೋದು ಕೇಂದ್ರ ಉಂಟು ನನ್ನದು ಕಲಿಯುಗಟ್ಟು ಮನುಷ್ಯ ನಾನಾ ವಿಧವಾದ ಕಷ್ಟಡುಪ್ಪೆ ಸಂಸಾರವನ್ನು ತಾಪತ್ರ ಮುಟ್ಟನಾಗ ದೇವರ ಧ್ಯಾನ ಮಲ್ಪರೆ ಆಗುತ್ತಿ ತಪಸ್ಸು ಮಲ್ಪರೆ ಆಗುತ್ತಿ ಏಕಾಗ್ರತೆ ಬರ್ತುತ್ತಿ ಇಂತಿತ್ತಿನ ಸಮಯ ಜೀವಿತಗಾರ ಜೀವನ ಮತ್ತದು ಮರಣ ಹೊಂದಿ ಭಕ್ತಾಗಿ ಮೋಕ್ಷ ಕೂಡ ದಾದ ಮಲ್ಕೊಡೋದು ಎನ್ನಾಗ ಸೂತ ಪುರಾಣಿಕ ತೆರಿಗೆ ಸುರುಮಂತರಿಗೆ ಎಂಟೆ ಪ್ರಶ್ನೆನೇ ಕೇಳ್ತಾರೆ ನಿಖಲೆಗೋಸ್ಕರ ದುಂಬುದ ಜನಾಂಗಗೋಸ್ಕರ ಕೇಳೋದೆಲ್ಲಾರು ನಿಖಲೆಗೋಸ್ಕರ ಪಂಪೆ ಕೇಳಲಿ ಮತ್ತು ಸೂತ ಪುರಾಣಿಕರು ಸೋಮಕಾದಿಗಳು ಈ ವ್ರತ ಮಹಾತ್ಮೆ ಪಂಪಿಗೆ ಒಂದು ದಿನ ದ್ವಾಪರ ಯುಗಾನಾಗ ನಾರದೇರು ಭೂಲೋಕ ಸಂಚಾರ ಮಾಡ್ತಾರೆ ಅಂಚಿತ್ತಿನ ಸಮಯಡು ಭೂಮಿಡಿತ್ತಿನ ಅಧರ್ಮ ತುಂಬ ನಾರದೆಲ್ಲ ಆಲೋಚನೆ ಮಾಡ್ತಾರೆ ಕೃತ ತ್ರೇತ ದ್ವಾಪರ ಮುಗಿಯುವುದು ನನ್ನ ಕಲಿಯುಗ ಸುರಾಯರ ಒಂದು ದಿನ ಮಾತ್ರ ಕಲಿಯುಗಟ್ಟು ನಾನಾ ವಿಧವಾದ ಕಷ್ಟಡುಪ್ಪೆ ಭಗವಂತೆ ರೂಪಡಬಟ್ಟೆ ನಿಂತಲಾಗುತ್ತಿದ್ದಿ ಐಲ ಯಾರು ತೆರೆಯೋಡು ಪಡೆದು ನಾರದರು ಆಲೋಚನೆ ಮಾಡಿದಾಗ 2 ಕೇಳಿನಿಂದ ಆಲೋಚನೆ ಮಾಡಿದಾಗ ನಾರದರಿಗೆ ಹಾಕೊಂಡಿಗೆ ಬ್ರಹ್ಮದೇವರಿಗೆ ಆರಿ ಸೃಷ್ಟಿ ಮಾಡಿದರೆ ಮಾತ್ರ ಈಶ್ವರ ದೇವ ಸಂಹಾರ ಕಾಂಡ ಸೃಷ್ಟಿ ಸ್ಥಿತಿ ಲಯ ಪ್ರಪಂಚ ಪೂಜೆ ಕರ್ತವ್ಯ ತನ್ನ ಕೈಗಳಾಗಿ ಒಂದು ಪಾಲನೆತ್ತಿನ ಮಹಾವಿಷ್ಣು ದೇವರ ಕೊಟ್ಟಿದ್ದು ನಾನು ಮಾತ್ರ ಎನ್ನ ಪ್ರಶ್ನೆ ತಕ್ಕವಾದ ಉತ್ತರವನ್ನು ಯಾನು ಕೊರ್ಪೇರು ಬಂದು ನಾರದರು ಆಲೋಚನೆ ಮಾಡುವುದು ವೈಕುಂಠ ಲೋಕ ಸೇರುವೇರು ವೈಕುಂಠ ಸೇರಿದ ನಾರದರು ಭಗವಂತನ ತೂಯರು 7 ಬಾತ್ರೂಮಿಗೆ ಕೃತ ಬಾತ್ರ ಜಯ ವಿಜಯ ದ್ವಾರಕಾಪನರು ಹೇಳುವುದನ್ನಾಗ ಅನೇಕ ಋಷಿ ಮುನಿಕರು ಭಗವಂತನ ದರ್ಶನವಿತ್ತಲ್ಲ ಭಗವಂತ ಕಡೆ ದರ್ಶನ ಗುರುಪುಂಜಿ ಆಂಡ ನಾರದರಿಗೆ ಮಾತ್ರ ದೇವಲ ದರ್ಶನ ಬಂದಾಂಡ ಭಗವಂತ ಪುಟ್ಟಾದಿಂದಿನ ನಾರದರು ಅವತ್ತಿದೆ ಸದಾ ದೇವರ ನಾಮಸ್ಪಡುತ್ತಾಯ ನಿಷ್ಕಲ್ಮಶ ಮನುಷ್ಯಾಯ ನಾಯನ ಮನಸ್ಸು ಅಜಿತ್ತಿನ ನಾರದರು ಭಗವಂತನ ದರ್ಶನಗೋಸ್ಕರ ಬರ್ಬೇಕೆ ಭಗವಂತನ ಏಪಲ ತೂಪೇರು ಆಂಡ ಆನಿಪುನಗಾರ ಕಣ್ಣು ಕಣ್ಣಿನೀರು ಬರಲ ಪ್ರಾರಂಭ ಪಡಿಗೆ ಕರೇಟು ರತ್ನಗಜವಾಯಿಸ ಕಿರೀಟ ಕಿಬಿಟ್ಟು ಕರ್ಣಗುಂಡಲ ಕೈಟು ಶಂಖಚಕ್ರ ಗದಾ ಆಯುಧ ಕಂಟೇಳು ಬಾಡಾಗ ನಮಾಲೆ ಅವತ್ತು ಶ್ರೀದೇವಿ ಭೂದೇವಿ ಒಂದು ಅರ್ಜನ ಹೊಡೆದಿ ಕೈತರಿತ್ತಿದ್ದಲ್ಲ ವಿಶೇಷವಾದ ತನ್ನ ಹೃದಯ ಲಕ್ಷ್ಮೀದೇವಿ ಒಂದು ನಿದ್ರೆತ್ತಿಲಕ್ಕರೆ ಕಾಗಡೆತ್ತಿನ ಭಗವಂತನ ಸ್ತೋತ್ರ ಮಕ್ಕಳಿಗೆ ಅವನಿಗೆ ನಮಸ್ಕಾರ ಮಾಡಿದಾಗ ಭಗವಂತ ಕೇಳುವಿಗೆ ನಿಕ್ಕು ಸಂಸಾರ ಇಜ್ಜಿ ದಾಯ ದುಃಖ ಮತ್ತೊಂದಿಲ್ಲ ನಿನ್ನ ಕಣ್ಣು ಕಣ್ಣೀರು ಬರದಾದ ಕಾರಣ ಪಣೋಲಿಯ ಅಂತ ಕೇಳಿನಾಗ ನಾರದೇರ ಬಡ್ಬರಿಗೆ ಇಂಕು ದುಃಖ ಬರಲ ಕಾರಣ ಐತೆ ಕೃತ ತ್ರೇತ ದ್ವಾಪರ ಮುಖ್ಯ ಮತ್ತೊಂದು ಕೃಷ್ಣಾವತಾರ ಮುಖ್ಯರ ಕೆಲವೇ ಮಾತ್ರ ದಿನ ಮಾತ್ರ ಬಾಕಿ ನನ್ನ ಬಪ್ಪಿನ ಕಲಿಯುಗಟ್ಟು ಮನುಷ್ಯ ನಾನಾ ವಿಧವಾದ ಕಷ್ಟಗಳಿವೆ ಆಯನ ಕಷ್ಟ ಪರಿಹಾರ ಇರುವ ರೂಪಡು ಬರ್ಪಾರು ಅವತ್ತನ್ನು ತಪಸ್ಸು ಮಲ್ಪರೆ ಆಗುತ್ತಿ ಏಕಾಗ್ರತೆ ಬರ್ಪುತ್ತಿ ಧ್ಯಾನ ಮಲ್ಪರೆ ಆಗುತ್ತಿ ಅಂತಿತ್ತಿನ ಆಯನ ಸಂಸಾರವು ಆಯ ಎಡ್ಡೆ ಆದು ಆಯನ ಮರಣ ಪಟ್ಟಿಬೇಕಾಗಿ ಮೋಕ್ಷತೆ ಕೊಡೋಣ ದಾದ ಬರ್ಕೊಳ್ಳೋಣ ಪ್ರಶ್ನೆ ನಿಮಿತ್ತ ಪ್ರಶ್ನೆ ಮಾಡಿದಾಗ ಭಗವಂತನ ದೇವರಿಗೆ ಇಷ್ಟೇ ಪ್ರಶ್ನೆ ಕೇಳಲಾರದ ಜನಕರಂತ ಬಡ್ಚಿ
ನಿತ್ಯಗೋಸ್ಕರ ಬಡ್ಪೆ ಕೇಳ ನಾರದ ಕಲಿಯುಗಟ್ಟು ಆ ದೇವತೆಗಳ ಆ ದೇವತೆಗಳ ಯಾವುದು ಹೂಬಿಡಿ ಪ್ರತ್ಯಕ್ಷ ಬರ ಸಾಧ್ಯ ದಯಪಟ್ಟದಾಂಡ ನಾನು ಬ್ರಹ್ಮದೇವರಿಗೆ ತುಂಬೇ ಆದೇಶ ಕೊಟ್ಟೆ ಕಲಿಯುಗ ಪ್ರಾರಂಭ ಆನಾಗ ಶುರು ಸೃಷ್ಟಿ ಮಲ್ಪುಡಿ ಬಂದಾಂಡ ಅಗ್ನಿದೇವರ ಸೃಷ್ಟಿ ಮಲ್ಪಲ ಹೋಮ ಹವನ ಮುಖಾಂತರವಾದ ಐದು ಬರ್ತದು ಐದು ಪಕ್ಕ ಆಯ್ತು ಗೊತ್ತು ಹೈಯು ಬಾಯಿ ಬರಲ್ಲ ಅವು ಮಲ್ಪರೆ ಬಂದಾಂಡಲ್ಲ ವ್ರತ ಪೂಜಾದಿ ಮಲ್ಪಲ ಪಂಡೆ ಪಂಡೆ ಅವ ಇಟ್ಟೆ ಇನ್ನೇನು ವ್ರತ ಉಂಟು ಸತ್ಯನಾರಾಯಣ ವ್ರತ ಈ ವ್ರತನ ಏರು ಮಲ್ಪೇರ ಆ ಅಕಲೆ ಗೊತ್ತಿದ್ದ ಕಷ್ಟ ಯಾರು ಮರ್ಯಾದ ತಪ್ಪೇರು ಹೆಣ್ಣಾಗ ದೇವರು ನಾರದರಿಗೆ ಎದುರಿಗೆ ವಾದಿನ ಮಲ್ಪಡು ಸಭೆ ಮಲ್ಪಡು ಹೆಂಚ ಮಲ್ಪಡು ಹೆಣ್ಣಾಗ ಮನುಷ್ಯನಾಗಿ ಮಲ್ಪಡು ತೋಜುಂಡು ಅನಿಯ ಮಲ್ಪೋದಿ ಈ ಪೂಜೆಗೆ ವ್ರತ ವಾರ ತಿಥಿ ನಕ್ಷತ್ರದ ರೀತಿ ಆಂಡಲ ವಿಶೇಷವಾದ ಹುಣ್ಣಿಮೆ ಅಮಾವಾಸ್ಯೆ ವ್ಯತಿಪಾತ ಸಂಕ್ರಾಂತಿ ಇತ್ತೀಚಿನ ಪರ್ವಕಾಲಡಿ ಪೂಜೆ ಮಲ್ಪಡು ಹೋಲ್ ಮಲ್ಪಡು ನಾನು ಅಕಲಕಲ ಇಲ್ಲಾಡೆ ವಿಶೇಷವಲ್ಲ ದೇವಸ್ಥಾನನ ನದಿ ತೀರನ ಅಶ್ವತ್ಥ ವೃಕ್ಷದ ಬುಡದ ಪೂಜೆ ಮಲ್ಪಡುದಾದ ಪೂಜೆ ಮತ್ತು ಗುಂಪು ಕಲಾಪೂರ್ಣವಾಗಿ ಕಲಶ ದಯಬಂದಾಂಡ ಕಲಿಯುಗಡು ಮಂತ್ರ ಪುರಸ್ಕರವಾದ ಎಂಕಲೆ ಗುಳ್ಳರೆ ಅವಕಾಶ ಬೋಡು ಏಕೋಸ್ಕರವಾದ ಕಲಾಪೂರ್ಣವಾಗಿ ಕಲಶ ಆ ಕಲಶದ ಮಿತ್ತವಾಗಲು ಕಲಶಸ್ಯ ಮುಖೇ ಮಿತ್ತವಾಗಲು ಯಾರಿಲ್ಲೇ ಮಧ್ಯವಾದ ರುದ್ರದೇವರೆಲ್ಲರೂ ಮಿತ್ತವಾಗಲು ಬ್ರಹ್ಮದೇವರೆಲ್ಲರೂ ಸಪರಿವಾರವಾದ ಅರಿಟು ನಾನಾ ದೇವತನ ಉಪ್ಪೇರು ಆದಿತ್ಯಾದಿ ನವಗ್ರಹ ದೇವರ ಸುತ್ತಲ ಉಪ್ಪೇರು ಅಕಲೆ ಸೂರ ಸುರು ಕಲಶದ ಆಹ್ವಾನ ದಯಬಂದಾಂಡ ಯಾನ್ ಕುರೋಡಂದಾಂಡ ಅಕಲು ಬರಂತೆ ಯಾನ್ ಪೂಜೆ ಅಕಲನೆ ಕಲಶದ ಆಹ್ವಾನ ಮಂತದು ಅಕಲೆ ಕಲ್ಪೋಕ್ತ ಪೂಜಾದಿಗಳು ಮಂತದು ಐದು ಲಕ್ಷ್ಮೀದೇವಿ ಸಹಿತವಾದ ಆಹ್ವಾನ ಉದಾಹರಣೆಗ ಎನ್ನ ಬುಡದಿನ ಬುಡಂದೆ ಬರ್ತದೆ ಈಗ ಒಡೆ ಒಪ್ಪನ ಲಕ್ಷ್ಮೀ ಸಹಿತವಾದ ಲಕ್ಷ್ಮೀ ಸಹಿತವಾದ ಕಲಶದ ಆಹ್ವಾನ ಮಲ್ಪಡು ಎರಡು ಕಲ್ಪೋಕ್ತ ಪೂಜಾದಿಗಳು ಮಂತದು ನಾರದ ಈ ಪೂಜೆಗೂ ರಂಭಾಫಲಂ ಘೃತಂ ಕ್ಷೀರಂ ಗೋಧುಮಸ್ಯ ಚೂರ್ಣಕಂ ಒಂಜೆ ಕೆಲ ಕಾಲ ಸಜ್ಜಿಗೆ ಒಂಜೆ ಕೆಲ ಕಾಲ ಸಕ್ಕರೆ ಒಂಜೆ ಕೆಲ ಕಾಲ ನೀ ಅವೇ ಪ್ರಮಾಣ ಒಂಜೆ ಕೆಲ ಪ್ರಮಾಣದ ಪೇರ್ಲ ನೀರ್ಲ ಸಮವಾದ ವೃಕ್ಷ ಸಪಾದ ವೃಕ್ಷ ಅವೇ ಪ್ರಮಾಣ ಜಾಸ್ತಿ ಮಾಡ್ಕೊಡಂತಂದೆ ವೇತ ಪ್ರಮಾಣ ಜಾಸ್ತಿ ಮಾಡ್ಕೊಡಾಬಂಜಿ ಈ ರೀತಿಯ ತಯಾರು ಮತ್ತು ಸಪಾದ ವೃಕ್ಷ ಸಮರ್ಪಣೆ ಮಾಡ್ಕೊಂಡು ಸಪಾದ ಭಕ್ಷ ಇಜ್ಜಾಂದೆ ಏತೇ ಫಲವಸ್ತು ದೇವರಿಗೆ ತೃಪ್ತಿಯಾಗುತ್ತೆ ಸಪಾದ ಭಕ್ಷಣೆ ಮಹಾ ನೈವೇದ್ಯ ಆ ನೈವೇದ್ಯ ಸಮರ್ಪಣೆ ಮಾಡಿಕೊಂಡು ಮಹಾಮಂಗಳಾರತಿ ಮಾಡಿಕೊಂಡು ಮಹಾಮಂಗಳಾರತಿ ಪ್ರಸನ್ನ ಕಾಲ ಆ ಪ್ರಸನ್ನ ಕಾಳು ಉದ್ದೇಶವಾದು ಏರು ಪೂಜೆ ಮಾಡ್ತೀರ ಆ ಉದ್ದೇಶವಂತವಾದ ಫಲನೆ ಖಂಡಿತವಾದ ಕೊರಪೆ ಭಗವಂತ ಬಟ್ಟಿಗೆ ಅವೇ ರೀತಿಯಾದ ಪೂಜೆ ಮತ್ತದು ಮತ್ತಿನ ತನ್ನ ಬಂಧು ಮಿತ್ರರಿಗೆ ಪೂಜಿದ ಪ್ರಸಾದಗಳು ಯಜಮಾನ ಪೂಜಿದ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಐದು ಪಕ್ಕ ಕಲಿಯುಗಡು ಪೂಜೆ ಮಾಡ್ಕೊಂಡಾಗ ಮಂತ್ರಲೋಪ ವಸ್ತುಲೋಪ ನಮ್ಮ ಮನಸ್ಸು ಮೂರು ಪೂಜೆಯ ಬೇರೆ ಬೇರೆ ದಿಕ್ಕರು ಹೋಗ್ಕೊಂಡು ಮಾನಸಿಕ ಲೋಪಲಾಗಿಕೊಂಡು ಸರ್ವಪ್ರಾಯಶ್ಚಿತವಾದ ಅನ್ನದಾನ ಸತ್ಕರ್ಮ ಮತ್ತು ನಾನು ಪರಿಪೂರ್ಣತೆ ಮಾಡ್ಕೊಂಡು ಒಂದು ಭಗವಂತ ಬಟ್ಟಿಗೆ ಈ ರೀತಿಯಾದ ಪೂಜೆ ಮತ್ತದು ಯಜಮಾನ ಪೂಜೆ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಈ ಏರ್ ಬಲ್ಪೇರ ಅಕಲ ಬಿಟ್ಟನೆ ಯಾರು ದೇವರ ನಾರದ ಬಟ್ಟಿಗೆ ಅವರ ತಂದೆ ನಾರದ ಈ ಪೂಜೆ ವಿಶೇಷವಾದ ನಾಂಡ 40 ಪೂಜೆ ಗುಡಾಂತೆ ಮಾಡ್ಕೊಡು 41ನೇ ಪೂಜೆದಾನೆ ದುಮ್ಮನಾನಿ ಬಯ್ಯಗೂ 5 ಕಲಶದ ನೀರು ಆ ಕಲಶವು ಏನಲ್ಲ ಲಕ್ಷ್ಮೀದೇವಿ ಆವಾಹನೆ ಮಾಡುವುದು ರಾತ್ರಿ ಯಜಮಾನದ ಜಾಗರಣೆ ಕುಡಿದು ಮನದಾನಿ ಕಾಂಡೆ ಲಕ್ಕುದು ಆ ಬೀದು ತನ್ನ ಆ ಕೊಮ್ಮದ ಮಧ್ಯಳು ಲಕ್ಷ್ಮೀ ಸಹಿತವಾದ ಆಹ್ವಾನ ಮಾಡುವುದು ಇಂದು ಪಾಯಸ ಆಜ್ಯ ತುಪ್ಪ ಮಡ್ಬಿನ ಮೂಜಿ ದ್ರವ್ಯಡು 1000 ಸಂಖ್ಯೆಡು ಆಹುತಿನ ಕೊರದು ಆ 5 ಪಕ್ಕ ಮಹಾಮಂಗಳಾರ ಮಾಡುವುದು 5 ಕಲಶ ಪಾತ್ರವಾದ ಪ್ರಾಣ ವಿಧಾನದ ವ್ರತ ಪರಿಪೂರ್ಣವಾದ ಪೂರ್ಣ ಹಾಕೊಂಡು ಅವು ಮಲ್ಪೆರೆ ಬಂದಾಡ ಒಂಜಿ ಪೂಜೆಗೆ ಶ್ರದ್ಧಾಭಕ್ತಿಪೂರ್ವಕವಾದ ಮಲ್ಪೆರ ಅಕಲೆಗೂ ಗುಡಿತಿನ ಫಲನೆ ರೂಪಾಯಿ ಬಟ್ ದೇವರಿನ ಆರಾಧನೆಗಳ ಸೂತಪ್ರಾಸುರ ಸುರುಪದ್ಯ ಕಥಾ ಸಾರಾಂಶ ಭಗವಂತನ ಆಧಾರವಿಂದ ಅರ್ಪಿತ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಜರಡಧ್ವಜ ಯಜ್ಞೇನ ಯಜ್ಞಮಾಯುಧ ದೇವಾಂತಾನಿ ಧರ್ಮಾಣಿ ಭಗವಾನ್ಯಾಸನ್ ದೇಹನಾಗಂ ದೈವಾಸತ್ವರೇ ಸಾಧ್ಯ ಸಂತಿ ದೇವಾ ವೇದೋಕ್ತ ಮಂಗಳ ನಿರಾಂಜನಾಂಕಿಂಚ ಕರ್ಮ ಕರಿಷ್ಯೆ. ಭಗವಂತನ ನಾರದರಿಗೆ ಅವೇರಿ ಸುತ್ತಮರಾಣಿಕೆಗಳ ಶೌನಕಾದಿ ಬಿಡುತ್ತಲ್ಲ ಪ್ರಶ್ನೆ ಮಾಡ್ಬೇಕು ಈತ ಪೂರ ಭಂಡಾರ ಪೂಜೆ ಓರ್ ಮಗ್ದ ಪ್ರಾರಂಭ ಆಗ್ತಂಡು ಪೂಜೆದ ವಿಧಾನ ಹಿಂಜ ಆ ದಿನ ಪೂಜೆ ಮಾಡ್ಕೊಂಡು ವಿಸ್ತಾರವಾದ ಇಲ್ಲೇ ಭಂಡಾರ ಅಂಡ ಕಲಿಯುಗ ಬಣ್ಣಾಗ ಪ್ರಶ್ನಾತೀತವಾದ ಪ್ರಪಂಚ ಆ ಪ್ರಪಂಚಡು ಬರೀ ಪೂಜೆ ಮಾಡ್ತದೆ ಎಡ್ಡಾಡದ ಅಂಡ ಮತ್ತೆಲ್ಲ ಕರ್ತವ್ಯ ಮಾಡ್ತಿರೋದು ಭಗವಂತ
ಎರಡು ಕೇಳಿ ಈ ವ್ರತ ಈ ಪೂಜೆ ಪ್ರಾರಂಭ ಆಗ್ತದೆ ಅಂತ ಹೇಳಿದಾಗ ಏವೆಲ್ಲ ನಾರದರ ಬಡವರಿಗೆ ಎನ್ನ ವ್ರತ ಪೂಜೆ ಪೂರ ಪ್ರಾರಂಭ ಆದ ಪ್ರಚಾರ ವಹಿಸಿ ನಿನ್ನ ಮುಖಾಂತರ ಪ್ರಚಾರ ಮಾಡಿಕೊಂಡು ಧ್ಯಾನ ಸಂಕಲ್ಪ ಬಂದಿದೆ. ಅದಕ್ಕೋಸ್ಕರವಾದ ಈ ಕಥೆಯನ್ನು ಕೇಳಲ ಒಂದು 2ನೇ ಅಧ್ಯಾಯ ಭಗವಂತೆ ನಾರದರ ಬಡವಿಗೆ ಕಾಶಿಪಟ್ಟಣರು ಶತಾನಂದಿ ಪ್ರಾಣಿರುತ್ತೇವೆ ಆರೆಗಂಟೆ ವಿದ್ಯೆ ಬುದ್ಧಿ ಗುಣ ನಡತೆ ಕೊಡುತ್ತದಲ್ಲ ಲಕ್ಷ್ಮೀದೇವಿನ ಅನುಗ್ರಹಿಸಿದಂತೆ 6 ದಟ್ಟ ದರಿದ್ರ ತನ್ನ ಜೀವನ ಕೇವಲ ಭಿಕ್ಷಾಟನ ಮೂಲಕ ಮಗುದಿಸಿದರು. ಒಂದು ದಿನ ನಟ್ರ ಓದಿನ ಸಮಯಗಳು ಮಾತಿಲ್ಲಾಟ ಜೋರ್ ಮಲ್ಪರಿಗೆ ಏಪಲ ನಟ್ರ ಬರ್ಪಾರು ಬೆನೆಯರದಾನ ಸಂಕಟನ ಬಂದು ಜೋರ್ ಮಲ್ಪನಾಗ ಆರ್ಲ ಆಲೋಚನೆ ಮಾಡ್ತಾರೆ ನಾನು ಎದ್ದಿನ ನಡ್ಡೋಲಿ ಅಥವಾ ಎದ್ದಿನ ಕೊಡ್ಬೇಕು ನಾನು ಏರಿಗೋಸ್ಕರ ಬದುಕೊಡು ವೈಕೋಸ್ಕರ ಬದುಕೋಡು ತಾನು ಬದುಕುನಿ ಭೂಮಿಗೆ ಭಾರ ಬಂದು ಆ ಸೈಯರ ಬಿದ್ದಾಡಿನ ಸಮಯಡು ಆರೆಡ್ದಲ ಪರಬೇಕಿನ ವೇಷ ಬಂದದು ಭಗವಂತ ಕೇಳಿಗೆ ಇನ್ನು ನಾನು ಏಪಲ ತೂಪೆ ನಿತ್ಯಲ ದುಃಖ ಮತ್ತೊಂದಿಲ್ಲದ ನಿಕ್ಕವತ್ತಿನ ಕಷ್ಟದಾದ ಮನೋಲಿಯಾಲು ಕೇಳಿನಾಗ ಇಂಬೇರು ತೂಪೇರು ನಡಪೆರ ಹಾಕಿ ಎನ್ನಡದಲ ಪ್ರಾಯದಾರು ಇಂಬೇರನ ಮನಸ್ಸುಡು ಹಾಕೊಂಡಿಗೆ ಯಾನಿತ್ತೆ ಸೈಯರಿಗೋಸ್ಕರ ಬಿದ್ದಾಡಿದೆ ಆತ್ಮಹತ್ಯೆ ಮಹಾಪಾಪ ಮಲ್ಪೆರ ಬರೆದು ಜಾಗದ ನಾಂಡ ಕರಿನ ಜನ್ಮಡು ಕೆಟ್ಟ ಕೆಲಸ ಮತ್ತಗೋಸ್ಕರವಾದ ಭಗವಂತ ಈ ಜನ್ಮದರಕ್ಕೂ ಮನುಷ್ಯ ಜನ್ಮ ಕೊಡಬೇಕು. ಮನುಷ್ಯ ಜನ್ಮ ಬತ್ತಿ ಬಕ್ಕ ತಪ್ಪು ಮಲ್ಪೆರದಲ್ಲಿ ಯಾನಿತ್ತು ತಪ್ಪು ಮಲ್ತೊಂದುಲ್ಲೆ ನಾನು ಸೈತಿ ಬಕ್ಕ ನನ್ನ ಆತ್ಮಗೂ ಮೋಕ್ಷದ ಭಗವಂತ ಗೊತ್ತಿದೇನು ಗೌರವಾದಿ ನರಕನೇ ಗೊತ್ತೇರು ನಾನು ಕುಡಂಜನ್ನು ವಾಗುವ ಒತ್ತನಾಗುತ್ತಿ ಮಣ್ಣದು ಆಲೋಚನೆ ಮತ್ತದು ಆರ ಪಡ್ಬೇರಿ ಸ್ವಾಮಿ ಯಾನು ಈ ಕಷ್ಟ ದರಿದ್ರಾದ್ರಲ್ಲೇ ಕಷ್ಟಗಳೇ ಬಂದಾಗ ಕಷ್ಟ ಬಂದು ದುಃಖ ಬರ್ತನಾಗ ಭಗವಂತ ಬಡ್ಬೇಕು ದುಃಖ ಬರ್ತೀವಿ ನಾನು ಹೀಗೆ ವ್ರತ ಪೂಜೆಯನ್ನು ಬಡ್ಬೇಕು ಆ ಪೂಜೆ ಮಾಡ್ತಂದಾಂಡ ಇದು ಅಭಿಷ್ಟ ಪ್ರಾಪ್ತಿ ಆಗುಂಡು ಬಳ್ಳಕನೆ ಆ ಭಗವಂತೆ ಬನ್ನಿ ಮಂತ್ರ ಬನ್ನಿ ವಸ್ತುಗಳು ಉಪದೇಶ ಕೊಡ್ಬೇಕು ಆ ಸಮಯಡು ಆ ಪಂಡರಿಗೆ ಸ್ವಾಮಿ ಏನಿಲ್ಲ ಗುರುದಕ್ಷಿಣೆ ಕೊರಂತೆ ಪೂಜೆ ಮಾಡ್ತಿದ್ದ ಪ್ರಯೋಜನ ಇಜ್ಜಿ ಎರಡ ಗುರುದಕ್ಷಿಣೆ ಕೊರ್ರೆ ದಾಲ ಇಜ್ಜಿ ನಾನಿರಿಗೆ ಸಾಷ್ಟಾಂಗ ನಮಸ್ಕಾರ ಮಲ್ಪೆ ಬಂದು ಸಾಷ್ಟಾಂಗ ನಮಸ್ಕಾರ ಮಲ್ಪನಾಗ ಭಗವಂತೆ ಮಾಯ ಗೋಪೆ ಲಕ್ಕದನಾಗ ಆ ಪ್ರಾಯದಾರ ಇಜ್ಜೇನು ಅಕ್ಷರಿ ಹಾಕೊಂಡು ಇಮ್ಮೆನ ಮನಸ್ಸಿಗೆ ಹಾಕೊಂಡು ಎನ್ನನ್ನು ಉದ್ಧಾರ ಮಾಡ್ತಾರೆ ಭಗವಂತನೇ ವೈದ್ಯರು ಬಂದು ತೀರ್ಮಾನ ಬಂತಂದು ಇಲ್ಲಾಡ ಬರ್ತದು ಮನದಾನಿ ಕಾಂಡಲಕ್ಕದು ತನ್ನ ಜಪ ಪೂಜೆ ತನ್ನ ನಿತ್ಯ ವಿದ್ಯೆ ಬಗ್ಗೆ ಸಾಯಬೇಕ ಭಗವಂತ ಬಡ್ಲಕ್ಕನೆ ಪ್ರಾರ್ಥನೆ ಮತ್ತು ಬಿದ್ದಾಡುವೆ ಸ್ವಾಮಿ ಕೊಡದೆ ಉಪದೇಶ ಪರಿಯಾರು ಇನ್ನಿಯ ನಟ್ರಪನಾಗ ಏತು ವಸ್ತು ತಿಳ್ಕೊಂಡೈತಿ ಪೂಜೆ ಮಾಡ್ತೇವೆ ಬಿದ್ದಾಡಿದಾಗ ಕೋಡೆ ಆಯಾಗಿ ಏರ್ಪುರ ಜೋರು ಮಾಡ್ತದೆ ಲೆತ್ತಲೆತ್ತು ಶಿಕ್ಷಣ ಬರಲು ಪ್ರಾರಂಭ ಮಾಡ್ತೇವೆ ಅಪಗ ಇಲ್ಲಿಗ ವ್ರತ ಮಹಾತ್ಮೆ ಗೊತ್ತಾಗೊಂಡು 5 ಬರ್ತದು ಇಲ್ಲಾಡೆ ಬರ್ತದು ಶ್ರದ್ಧಾ ಭಕ್ತಿಪೂರ್ವಕವಾದ ಪೂಜೆ ಮತ್ತದು ಆ ದೇವರಿಗೆ ಕೃಷ್ಣಾರ್ಪಣ ಕೊಟ್ಟೆ ಪ್ರಸಾದ ಸ್ವೀಕಾರ ಮಾಡ್ತೇವೆ ಅವೇ ರೀತಿಯಾದ ಪ್ರತಿದಿನ ಪೂಜೆ ಮತ್ತದುಪ್ಪೆ ಅವಾಗ ನಾರದರ ಕೇಳುವರಿಗೆ ಆರು ನಮ್ಮ ಕರ್ತವ್ಯ ನಿತ್ಯ ಪೂಜೆ ಮಕ್ಕಳ ಕರ್ತವ್ಯ ಆರು ಒರಿಯೇ ಮರ್ತದೇರಾ ಬೇರಾಟ ಮರ್ತದೇರಾ ಅಂತ ಹೇಳಿದಾಗ ಭಗವಂತೆ ನಾರದಳ ಬೆಗೆ ನಾರದ ಕೊಂಚ ಜನ ಇದೇ ಪ್ರಾಣಿ ಬೈಯದ ಬರ್ತರು ಪೂಜೆ ಮಾಡಿದ ಸಮಯ ಆ ಸಮಯ ಕಾಡಿಗೆ ಹೋದು ಕಣಕ ತರ್ತದು ಕಣಕದ ಪುದೆ ತುಂಬ ಬೇರ ಮತ್ತು ಶಿವನಿ ಕಣಕದ ವ್ಯಾಪಾರಿ ಆಯ್ ಬಂದಾಗ ಆನಿಗೆ ಬಾಜಲಾಕೊಂಡು ಆಯ ಆಲೋಚನೆ ಮಲ್ಪೆ ಸಾಧಿಸುವ ಪ್ರಾಣಿಯಲ್ಲಿ ಎಲ್ಲೊಂದು ನೀರು ಬಂದು ಹೋಗೇ ಬಂದು ఆయన ಕಣಕ ಬಿದಾಗಿ ಉದಾಯ ಬಂದು ಕುರುವೆ ಪೂಜೆ ಹಾಕಿಕೊಂಡು ಆ ಇಲ್ಲಿನ ತೂಪೆ ಅಕ್ಷರಿ ಹಾಕೊಂಡು ಪಂಜಿಕಾಡು ದಟ್ಟ ದರಿದ್ರಾಜ ಪ್ರಾಣಿ ಶ್ರೀಮಂತರಾದ ಹೋದಿರುತ್ತ ಎಲ್ಲ ತೇರಿಡ್ಕೊಂಡು ఆయన ಮನಸ್ಸಲ್ಲಿ ಆಸೆ ಬಿಟ್ಕೊಂಡು ಪೂಜೆ ಆಗಬೇಕ ಪ್ರಸಾದ ಕೊಟ್ಟು ಸಮಯ ವಿಷಯ ಪೂರ ಕೇಳುವೆ ಆರ್ಮ ಬಡ್ಬಿಡಿದ ವಸ್ತು ಪೂರ ಎನ್ನತ್ತು ಪೂರಾ ಭಗವಂತನ ಸಂಪತ್ತು ಎನ್ನ ದಾಲ ಇದ್ದಿದ್ದೆ ಇಟ್ಟುಕೊಂಡು ತನ್ನ ಜೀವನದ ಘಟನೆ ಕೊಂಡು ಆಯಗಲಾರಿದ ಪೂಜೆದ ಪ್ರಸಾದ ಗೊತ್ತೇಳು ಪ್ರಸಾದ ಸ್ವೀಕಾರ ಮತ್ತೊಂದು ಬಾಜಲ್ ಬಂದು ಹೃದಯ ತುಪ್ಪೆ ರಾತ್ರಿ ಬಹಳ ಗೊತ್ತಾದುಕೊಂಡು ಬೇಗ ಹಾಕೊಂಡಿನಿ ಕಣಕು ಮಾತ್ರ ಬೇರಾಗಿ ರಾತ್ರಿ ಬಹಳ ಗೊತ್ತಾಗಿಕೊಂಡು ನಾನು ಇಲ್ಲಾಡೆ ಪರ ಉಪವಾಸ ಉರುವೇರು ಆಲೋಚನೆ ಬರ್ತದ್ದು ಭಗವಂತನನ್ನೇ ಪ್ರಾರ್ಥನೆ ಮಾಡಬೇಕು ಇನಿ ಎನ್ನ ಕಣಕು ಮಾರ್ದು ಕೊಯ್ದಿಂದಾಂಡ ಇಲ್ಲಾಡೆ ಪರ ಉಪವಾಸ ಉರುವೇರು ಅದಕ್ಕೋಸ್ಕರವಾದ ಎನ್ನ ಪ್ರಾರ್ಥನೆ ಐತೆ ಇನಿ ಎನ್ನ ಕಣಕು ಮಾರ್ದು ಪೋಣದಾಂಡ ಎಲ್ಲನೇ ಒಂದು ಪೂಜೆ ಮಾಡಬೇಕು ಆಯ್ರ ಸಂಕಲ್ಪ ಮಾಡಿದಾಡೆ ಭಗವಂತನ ಸಂಕಲ್ಪ ಬೇಕಿಕೊಂಡು ಶ್ರೀಮಂತನಿಲ್ಲಾಡೆ ಕಣಕು ಮುಗಿದು ಹೋದಿದ್ದೆಂದು ಏಪ ಕಣಕುಮಾರನకు ಬರ್ಬೇರ ಸಾಧಿದು ಪಂಚ ಶ್ರೀಮಂತೆ ಇಮೇಲೆ ತೂದು ಆಯ್ದು ಬಹಳ ಸಂತೋಷ ಹಾಕೊಂಡು ಇಮೇಲೆ ಬರ್ತದು ಕಣಕು ಪಾಡಿನ ಜಾಗ ಕಣಕನ್ನು ಪಾಡ್ದು ಕಣಕದ ಕಾಸು ಬರ ಬಂದಾಗ ಏಪಲ ಲೋಭಿತ ನಮ್ಮ ಶ್ರೀಮಂತೆ ಅಥವಾ ಚರ್ಚೆ ಬರ್ ಶ್ರೀಮಂತೆ ಆ ವಿಚಾರ ಮತ್ತಂದೆ ಆಯ ಪಂಡಿತಲ 4 ಪಣ ಜಾಸ್ತಿ ಬರಬೇಕು ನಿಂಬೆಗೆ ಆಶ್ಚರ್ಯ ಇದು ಪೂರ ಭಗವಂತನೇ ಲೇಕೊಂಡು ಆಯಲ ಮನಸ್ಸು ಆಲೋಚನೆ ಬರ್ತದ್ದು ಇಲ್ಲಾಡೆ ಬರ್ತದ್ದು ಭಕ್ತಿ ಶ್ರದ್ಧಾ ಪುರಸ್ಸರವಾದ
ಪೂಜೆ ಮಂತದ್ದು ಪ್ರಸಾದ ಸ್ವೀಕಾರ ಮಲ್ಪೆ ಆಯ ಮತ್ತು ಒಂಜೇ ಒಂಜಿ ಪೂಜೆ ಭಗವಂತನ ಸತ್ಪ್ರೀತಿ ಹೊಂದುದು ಆಯನ ಜೀವನ ಮತ್ತು ಕಷ್ಟ ಭಗವಂತ ಪರಿಹಾರ ಅಂತ ಕೊರ್ಪೇರು ಹೇಳ್ಬೇಕ ಮರಣ ಬಟ್ಟಿ ಬಕ್ಕ ಭಗವಂತ ಇದು ಮೋಕ್ಷಲ ಒದಗಾಗುರಿ ಮಣ್ಣಿ ಕಲಿತ ರಜ್ಞಾಜ್ಯ ಕಥಾಸಾರಾಂಶ ಭಗವಂತನ ಪಾದ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಸೂದನ ಮಂಗಳಂ ದೇವಕಿ ಪುತ್ರೋ ಮಂಗಳಂ ಗರುಡಧ್ವಜ ಯಜ್ಞೇನ ದೇವತಾನಿ पूजा क्षम्य जानामि क्षम्यता पुरुषोत्तमः मंत्रहीनं क्रियाहीनं भक्तिहीनं जनार्दनः यत्पूजितं मया देव परिपूर्णं तदस्तुते अमोघं पुण्डरीकाक्षं सिंहं दैत्यसूदनं ऋषिकेशं जगन्नाथं वागीशं वरदायकं गुणत्रय गुणातीतं जानकी वल्लभं हरिं प्रणामस्तावत्याः मे दुर्गमे विषमे घोरे शत्रुपरिपीडिते यस्तातं प्रयात ಎನ್ಮಯ ಭಕ್ತಿ ಯುಕ್ತೇನ ನಮ್ಮ ಕೊಟ್ಟಿನ ಭಕ್ತರ ಪುತ್ರ ಭಗವಂತ ಸ್ವೀಕಾರ ಮಹತ್ವದ ಒಂದು ನಾಡ ಸಂದೇಶ ಭಕ್ತಿ ವರ್ಷ ಪ್ರಾರಂಭ ಅದು ವಿಶೇಷವಾದ ಸಾಹಿತ್ಯ ಕ್ಷೇತ್ರ ಬಣ್ಣ ಪ್ರತಿ ಪುಣ್ಯದ ಭಗವಂತನ ಆರಾಧನೆ ಆ ಪುಣ್ಯದಲ್ಲಿ ಎಷ್ಟೋ ಸಮಯ ಅನ್ಸುತ್ತೆ ಎಷ್ಟೋ ಜನ ಪ್ರಾರ್ಥನೆ ಅಭಿಷ್ಟ ಧರ್ಮ ಸಾನ್ನಿಧ್ಯ ಸಾನ್ನಿಧ್ಯ ಭಗವಂತನ ಸಾನ್ನಿಧ್ಯ मंगलराजाधिकाले समस्तमस्तु ओम
पिता जनिता यो विदाता धामानि वेद भुवनानि विश्वाः यो देवानां नामध एक एव तं संवृत्तं भुवनायञ्जन्या सृष्टिः विश्वदक्षरद विश्वदो मुखो विश्वदो भारत विश्वदस्मात् संबाहुभ्यां समग्रं वदत्रेद्या वा भूमिः जनेन्द्येव एकाः महाराजाय नमः पर्याप्त्यानुदाये शत्रवः पराजितासो अपरिलयन्तान् प्रजापरिपालयन्तान् न्यायेन मार्गेण विघ्नहीशाः ओ ब्राह्मणेभ्यः शुभमस्तनित्यं लोकागमसाक्षिणो काले वर्षदुर्जन्या पदवीरजिलाने एषोऽयं शोभरैराजनासंवदयाः रामतृणस्तत्वा वितरणस्तत्वोत्रणः सदनासदनासत्वा जीवन्तशरदशरम् सर्वे विषयस्तत्वो सर्वे सन्तुनिरामयाः सर्वे अक्षराणि श्रीजो वाकेशमुनिपवाप्नुयात् लक्ष्मीसत्यनारायणस्वामिदेवताभ्यो गीतं समर्पयामि वादित्राणि समर्पयामि अखिलराज उपचारपूजाः समर्पयामि मतिर्लपण्डे गुरुब्रह्मा गुरुविष्णु गुरुदेवो महेश्वर गुरु साक्षात् परब्रह्म तस्मै श्री गुरवे नमः वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदः शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिवृद्ध्यानगम्यं वन्दे विष्णुं भवभयहरं सर्वलोकैक नाथं सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायणी नमोस्तुते ವೇದಾಂತೆ ದೇವ ಪ್ರಸನ್ನ ಪೂಜೆ ಅಂತ್ಯಕಾಲ ಬಂದಾಗ ಭಗವಂತನ ಪ್ರಸನ್ನ ಕಾಲಗೆ ಆ ಸಮಯಡು ಭಗವಂತನ ಮದಾಜಕೆಲ್ಲ ಅಸ್ತು ಅಂಚನಾಳು ಅಸ್ತುಗಳೊಂದಿಗೆ ಈ ರೀತಿಯಾದ ಭಗವತ್ ಸನ್ನಿಧಾನ ನಮ್ಮ ಮಾತೆಲ್ಲ ಭಗವಂತನ ಪ್ರಾರ್ಥನೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಸಖಾ ತ್ವಮೇವ ವಿದ್ಯಂ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವದೇವ ಅಪ್ಪಯ್ಯೇ ಬಂಧುಯೇ ಬಳಗಯ್ಯೇ ಅತ್ಯುತ್ತರ ಜಗತ್ತು ವಿಶೇಷವಾದ ಸೂರ್ಯಮಂಡಲದ ಕುಲ್ಲಾದು ಕಲಶದ ಮತ್ತು ಕಪ್ಪೊಕ್ತ ಪೂಜೆ ಮುತ್ತಿನ ಪೂಜೆ ಸಂತೋಷ ಸ್ವೀಕಾರ ತಂದು ಎಂಕ್ಲೆಗಾಡು ಭಕ್ತಜನರಿಗಾಡು ಕಪ್ಪಿನ ಅಪಮೃತ್ಯು ವ್ಯಾಳಮೃತ್ಯು ಘೋರಮೃತ್ಯು ಕ್ಷುದ್ರ ಅಗ್ನಿಭಯ ಜಲಭಯ ಸರ್ಪಭಯ ಚೌರಭಯ ರಾಜಭಯತನ ಮಾತೆಲ್ಲ ದೂರ ಮತ್ಕೊಂಡು ವಿಶೇಷವಾದ ಮಂದಿರ ಭಗವಂತ ಸಾನ್ನಿಧ್ಯದ ಆ ಭಕ್ತ ಪ್ರಾರ್ಥನೆಗಳ ಅಭಿಷ್ಟಲ ಅಳಪಾತ್ರದ್ದು ಪುಣ್ಯವಿಡಾವಿ ಪೂಜೆ ಶುಕ್ರ ಭಜನಾ ಪೂಜೆ ಕೂಡ ಸ್ವೀಕಾರ ತಂದು ಅಗಳ ಅಭಿಷ್ಟಲ ಅಳಪಾತ್ರದ್ದು ಮಾತ್ರವಿಲ್ಲ ಎಲ್ಲೆಡೆ ಕ್ಷೀರಾನ್ನ ಭಜನಪ್ರಿಯ ಯೋಗಭಾಗ್ಯನು ಅವಿ ರೀತಿಯಾದ ಇಲ್ಲದ ನಂದಾದೀಪ ಏಪಲ ಬೆಳಕಲಕ ಮಕ್ಕಳೇ ಬಂದು ಭಗವತ್ ಸನ್ನಿಧಾನಡು ನಮ್ಮ ಮಾತೆಲ್ಲ ಸೇರೊಂದು ಪ್ರಾರ್ಥನೆ ಅಪ್ಪನೆ ಒಳ್ಳೆ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕಿ ಪುತ್ರೋ ಮಂಗಳಂ ಗರುಡಧ್ವಜ ಹರಿವಾಳ ಕೊಡ್ತೀರಲ್ಲ ಮಾತೆಲ್ಲ ಬಣ್ಣ ಲಕ್ಷ್ಮೀ ದೇವ ಗೋವಿಂದಕ್ಕೆ ಗೋವಿಂದ ಗೋವಿಂದ
ज्ञान वैराग्य शिक्षां देहे च पावदेः सर्वस्वरूपे सर्वेशे सर्वशक्ति समन्विते अयक्षत्राशने